ದಸಂಸ ಭೀಮವಾದ ರಿಜಿಸ್ಟರ್ ಉಡುಪಿ ಜಿಲ್ಲೆ ಹಾಗೂ ಆರ್ಪಿಐ ಕರ್ನಾಟಕ ಪಕ್ಷ ಉಡುಪಿ ಜಿಲ್ಲೆ ಇದರ ವತಿಯಿಂದ ದಸಂಸ ಭೀಮವಾದ ಮತ್ತು ಆರ್ಪಿಐ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆರ್ ಮೋಹನ್ ರಾಜ್ರವರ 59ನೇ ಹುಟ್ಟುಹಬ್ಬವನ್ನು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಗ್ರಾಮದ ಸಾಲುಮರದಲ್ಲಿರುವ ಸ್ಪಂದನ ಚಾರಿಟೇಬಲ್ ಟ್ರಸ್ಟ್ನ ವಿಶೇಷ ಚೇತನ ಮಕ್ಕಳೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ವಿಶೇಷ ಚೇತನ ಮಕ್ಕಳಿಗೆ ಹಣ್ಣು ಹಂಪಲು ನೀಡಿ ಅವರಿಂದಲೇ ಕೇಕ್ ಕಟ್ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕರಾದ ಶೇಖರ್ ಹಾವಂಜೆ ಮಾತನಾಡಿ, ಡಾಕ್ಟರ್ ಆರ್ ಮೋಹನ್ ರಾಜ್ರವರು ಅಂತಿಂಥ ವ್ಯಕ್ತಿಯಲ್ಲ, ಅವರೊಬ್ಬ ಮಹಾನ್ ಶಕ್ತಿ. ಅವರ ಮಾರ್ಗದರ್ಶನದಲ್ಲಿ ಇಂದು ಸಾವಿರಾರು ನಾಯಕರನ್ನು ಸೃಷ್ಟಿ ಮಾಡಿದ ಮಹಾಶಕ್ತಿ. ನಾನು ಇಂದು ಇಂತಹ ವೇದಿಕೆ ಮೇಲೆ ಮಾತನಾಡಲು ಹಾಗೂ ಅನ್ಯಾಯದ ವಿರುದ್ಧ ಕಾನೂನು ಹೋರಾಟ ಮಾಡಲು ನನ್ನನ್ನು ಒಬ್ಬ ಹೋರಾಟಗಾರನನ್ನಾಗಿ ರೂಪಿಸಿದ ಮಹಾತ್ಮ. ಅವರೊಬ್ಬರು ಕರ್ನಾಟಕ ರಾಜ್ಯದ 2ನೇ ಅಂಬೇಡ್ಕರ್ ಎಂದು ಮನಸ್ಫೂರ್ತಿ ಭಾವದಿಂದ ಹೇಳಿದರು. ನನಗೆ ಅವರ ಮಾರ್ಗದರ್ಶನ ನನ್ನ ಜೀವನ ಪೂರ್ತಿ ಸದಾ ಇರಲಿದೆ ಎಂದು ಹೇಳಿದರು. ಸಂಘಟನೆಯ ರಮೇಶ್ ಹರಿಕಂಡಿಗೆ, ಸಂಜೀವ ನಾಯಕ್, ರಮೇಶ್ ಮಾಬಿಯಾನ್, ಕೃಷ್ಣ ಮಾವಿನಕಟ್ಟೆ, ಪ್ರಭಾಕರ್, ಸುಜಾತ, ವಿಠಲ, ಕಾವಿನ್ ಲೂಯಿಸ್, ರಘು, ಭರತ್, ಸತೀಶ್, ಕೃಷ್ಣ, ಸ್ಪಂದನ ಮುಖ್ಯಸ್ಥರಾದ ಶ್ರೀ ಉಮೇಶ್ ಸರ್ ಹಾಗೂ ಎಲ್ಲ ಸಿಬ್ಬಂದಿಗಳು ಮತ್ತು ವಿಶೇಷ ಚೇತನ ಮಕ್ಕಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿ ವಂದಿಸಿ ನಿರೂಪಣೆಯನ್ನು ಸ್ಪಂದನ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಉಮೇಶ್ ಸರ್ ಅವರು ನೆರವೇರಿಸಿದರು. ವರದಿ ಜೈವಿಲ್ ಚಾನಲ್ ಉಡುಪಿ. ಇನ್ನೂ ಹೆಚ್ಚಿನ ರಾಜಕೀಯ ಹಾಗೂ ಸಾಮಾಜಿಕ ನ್ಯಾಯದ ಪರ ಸುದ್ದಿಗಳಿಗಾಗಿ ಜೈವಿಲ್ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ.